ಮೇಯರ್ ಭಾಸ್ಕರ್ ಕೆ ಪಂತೆರ ಕುಡ್ಲದ ಭಾರತ್ ಸ್ಕೌಟ್ ಭವನಡು ಶನಿವಾರ ಕಷ್ಟ ನಷ್ಟ ತಗ್ಗವನ ಬಗೆಟ್ ಗುತ್ತು ಮಲ್ಪನ ಕಾರ್ಯಕ್ರಮ ನಡೆತಂಡ ಮೇಯರ್ ಭಾಸ್ಕರ್ ಕಾರ್ಯಕ್ರಮವನ್ನು ಉದಿಪನ ಮಲ್ತೆರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೊಕ್ಕ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಟ್ಟು ಸೇರಿಗೆಡ್ ಕುಡ್ಲಾ ಲಾಲ್ಬಾಗ್ ಕೈತಲ್ದ ಭಾರತ್ ಸ್ಕೌಟ್ ಭವನಡು ಶನಿವಾರ ಕಷ್ಟ ನಷ್ಟ ತಗ್ಗವನ ಬಗೆಟ್ ತಿಳುವಳಿಕೆ ಕೊರ್ಪುನ ಕಾರ್ಯಕ್ರಮ ಆಟಣೆ ಆದಿತ್ತಂಡ ರೆಡ್ ಕ್ರಾಸ್ ಸಂಸ್ಥೆದ ಮರ್ಯಾದೀಗಾರೆಂತೆರು ಪ್ರಭಾಕರ ಶರ್ಮಾ ಸುರುತ ಪಾತೆರ ಪಂಡದು ಜೋಕುಲು ಬೊಕ್ಕ ಜವಣ್ಣ ಜವಂದಿರೆಗ್ ತೆರಿಪಾವನ ಉದ್ದೇಶಡು ಈ ಕಾರ್ಯಕ್ರಮ ದೀವೊಂದಾನ್ ಪಂಡೆರ ಮೇಯರ್ ಭಾಸ್ಕರ್ ಕೆ ಮೊಯ್ಲಿ ಕಾರ್ಯಕ್ರಮ ಉದಿಪನ ಮಲ್ತೆರ ಭಾಸ್ಕರ್ ಕೆ ಪಾತಿರ್ದ ಪ್ರಕೃತಿ ಒಂದೇ ಸಮ ಒಪ್ಪುನಂಚ ಕಾತನ್ನವು ನಮ್ಮ ಮಾತ ಕರ್ತವ್ಯ ಅವು ಸರಿದಾಂತಿ ನಡೆದ ಅವರನ್ನೇ ಮಡಿಕೇರಿ ಸಂಪಾಜೆ ಕೇರಳುಡು ಅವಿತು ಸಮಸ್ಯೆ ಉಂಡಾತಂಡ ಪ್ರಕೃತಿ ಬೊಕ ಅಸಮತೋಲನ ನಡೆದು ಇಂಚ ಆತನಂದು ಆರ್ಪಂಡಿರ ಇತ್ತೀಚೆಗೆ ನಮ್ಮ ಹತ್ತಿರದ ಜಿಲ್ಲೆ ಮಡಿಕೇರಿ ಮತ್ತು ನಮ್ಮ ಜಿಲ್ಲೆಯ ಸಂಪಾಜೆದ ಹತ್ರ ಮತ್ತು ಕೇರಳದ ರಾಜ್ಯದಲ್ಲಿ ಅತಿ ಮಳೆಯಿಂದ ಇಂಥ ಅನಾಹುತಗಳು ಸಂಭವಿಸಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗಿದೆ. ಇದು ಏನಂದರೆ ಪ್ರಕೃತಿ ಮತ್ತು ಅಸಮತೋಲನದಿಂದ ಇಂಥ ಘಟನೆಗಳು. ಜಿಲ್ಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಮಿಷನರ್ ಎನ್.ಜಿ. ಮೋಹನ್ ಗುರ್ಕಾರ್ಮಿ ವಹಿಸಿದ್ದರು. ವೇಣು ಶರ್ಮಾ, ಪ್ರೊಫೆಸರ್ ಗಾಯತ್ರಿ ಭಟ್, ಎಂ.ಜೆ. ಕಜೆ, ಕದ್ರಿ ಅಗ್ನಿಶಾಮಕ ಸ್ಟೇಷನ್ ಅಧಿಕಾರಿ ಬೊಕ್ಕ ವಾಸುದೇವ ಬೋಳೂರು ಪಾಲ್ಗೊಂಡಿರ. ಕದ್ರಾ ಅಗ್ನಿಶಾಮಕ ದಳೋರ್ದು ಅಣಕು ಪ್ರದರ್ಶನ ಕಾರ್ಯಾಚರಣೆ ನಡೆಪಾಯಿರ. ಐದು